ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ನೈಜ ಮೂಲವನ್ನು ಹುಡುಕಲು ವಿಶೇಷ ತನಿಖಾಧಿಕಾರಿಯನ್ನ ನೇಮಕಗೊಳಿಸುವಂತೆ ಕೆಪಿಸಿಸಿ ವಕ್ತಾರ ಪಿವಿ ಮೋಹನ್ ಆಗ್ರಹಿಸಿದ್ದಾರೆ. ಕೊರೋನಾ ಸೋಂಕಿಗೆ ಜಿಲ್ಲೆಯಲ್ಲಿ ಇವರಿಗೆ 3 ಬಲಿಯಾಗಿದ್ದಾರೆ. ಶಕ್ತಿನಗರ ಮತ್ತು ಬೋಳೂರು ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದೆ. ಬಫರ್ ಝೋನ್ ಎಂದು ಘೋಷಿಸಲ್ಪಟ್ಟ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 80,000 ಬಡ ಜನರು ವಾಸಿಸ್ತಾ ಇದ್ದಾರೆ. ಇದರಿಂದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ವಿಶೇಷವಾಗಿ ಮಂಗಳೂರು ಜನತೆಯ ಸ್ಥಿತಿ ಕೂಡ ಅಪಾಯದಲ್ಲಿದೆ. ಏಪ್ರಿಲ್ 19ರ ನಂತರ ಜಿಲ್ಲೆಯಲ್ಲಿ ಸೋಂಕು ದೃಢಪಟ್ಟ ಮೇಲೆ ಪತ್ತೆಯಾದ 2 ಪ್ರಕರಣಗಳು ಕೂಡ ಪಡೀಲ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯ ಸಂಪರ್ಕದಿಂದ ಬಂದಿದೆ. ಮೇಲ್ನೋಟಕ್ಕೆ ಈ ಸೋಂಕಿಗೆ ಮತ್ತು ಕೊರೋನಾ ಬಲಿಗೆ ಮೂಲ ಬಂಟ್ವಾಳದ ಕಸಬಾ ಗ್ರಾಮದ ಮಹಿಳೆಯ ಕುಟುಂಬವೇ ಕಾರಣವೆಂದು ಹೇಳಲಾಗ್ತಾ ಇದೆ. ಈ ಮಹಿಳೆಯ ಮಗ ದುಬೈನಿಂದ ಬಂದಾಗ ಸೋಂಕು ತಂದಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ದೃಢೀಕರಣ ಇಲ್ಲ. ಈ ಅಂತೆಕಂತೆಗಳನ್ನೇ ಅಧಿಕಾರಿಗಳು ಹೇಳಿಕೊಂಡು ಬಂದಿದ್ದಾರೆ. ಗುಣಮುಖರಾಗಿ ಬಿಡುಗಡೆ ಹೊಂದಿದ ರೋಗಿಗಳನ್ನ ಸರಿಯಾಗಿ ಸಂಪರ್ಕಿಸಿಲ್ಲ ಮತ್ತು ಅವರ ದಾಖಲಾತಿಗಳನ್ನು ಕೇಳುವ ಗೋಜಿಗೂ ಹೋಗಿಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿನ ತನಿಖೆ ಬಿಟ್ಟರೆ ಬೇರಾವುದೇ ತನಿಖೆ ನಡೆದಿಲ್ಲ. ರಾಜಕೀಯ ಒತ್ತಡ ಮತ್ತು ರಾಜಕೀಯ ಹಸ್ತಕ್ಷೇಪದಿಂದಾಗಿ ಇಂತಹ ಗಂಭೀರ ವಿಷಯದಲ್ಲಿ ಜಿಲ್ಲಾಡಳಿತ ಕೈಚೆಲ್ಲಿ ಕೂತಂತಿದೆ. ಕಳೆದ 25 ದಿನಗಳಿಂದ ಜಿಲ್ಲಾಡಳಿತ ಸೋಂಕಿನ ನೈಜ ಮೂಲವನ್ನು ಅರಿಯಲು ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತ ಪಿವಿ ಮೋಹನ್ ಆರೋಪಿಸಿದ್ದಾರೆ. ಬೋಳೂರಿನ ಈ ಮಹಿಳೆಗೆ ಸೋಂಕು ತಗುಲಿ ಇಡೀ ಬೋಳೂರು ನಗರವು ಇವತ್ತು ಸೀಲ್ ಡೌನ್ ಆಗಿದೆ. ಸುಮಾರು 135 ಮನೆಗಳು, ಸುಮಾರು 600 ಮಂದಿ ವಾಸಿರುವಂಥ ಮನೆ ಒಂದು ಕಡೆ ಆದರೆ, ಮತ್ತೊಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ಬಫರ್ ಝೋನ್ ಮಾಡಿದ್ದಾರೆ. ಸುಮಾರು 80,000 ಜನರಲ್ಲಿ ವಾಸ ಮಾಡಿದ್ದಾರೆ. 80,000ರಲ್ಲಿ ಕೂಡ ಬಡ ಜನರು, ಕಾರ್ಮಿಕರು ಮತ್ತು ಬಹಳ BPLನ ಕೆಳಗಿರುತ್ತವರು. ಇದು ಒಂದು ಕಡೆ ಆಯಿತು. ಈ ಕೋವಿಡ್ನ ಮೂಲವು ಬಂಟ್ವಾಳ ಮೂಲ ಆಗಿರ್ಬೋದಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮಹಿಳೆಯ ಮಗ ದುಬೈಯಿಂದ ಬಂದವರು ಈ ಸೋಂಕನ್ನು ತಂದಿರುವಂಥದ್ದು ಕೂಡ ಅವರು ಅಲ್ಲೇ ಹೇಳಿಲ್ಲ. ಆದರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಮಾಡಿದ್ದಾರೆ, ಇಲ್ಲಂತ ಮಾಡಿದ್ದಾರೆ. ಆಮೇಲೆ ಏನೋ ರಾಜಕೀಯ ಒತ್ತಡದಲ್ಲಿ ಆ ತನಿಖೆಯನ್ನು ಅಲ್ಲೇ ನಿಲ್ಲಿಸಿದ್ದಾರೆ. ಯಾಕಂದರೆ ಈ ಶೋಧ ಕಾರ್ಯ ಬಹಳ ಪ್ರಾಮಾಣಿಕವಾಗಿ ಆಗಬೇಕಂತ ಕೆಲಸ. ಅಂತಕ್ಕಂತೆ ಅಧಿಕಾರ ಅಂತಕ್ಕಂತೆ ಹೇಳೋ ಮೂಲಕ ಇಡೀ ಜನತೆಯನ್ನು ಅನುಮಾನದಿಂದ, ಗುಮಾನಿಂದ ಇರುವಂಥ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದು ಪತ್ತೇದಾರಿ ಕೆಲಸ. ಇದು ಆರೋಗ್ಯ ಅಧಿಕಾರಿಗಳಿಂದ ನಡೆಯುವಂಥ ಕೆಲಸ ಅಲ್ಲ. ಇದಕ್ಕೆ ದಕ್ಷ ಸಮರ್ಥ ಪೊಲೀಸ್ ಅಧಿಕಾರಿ ಮಾಡುವಂಥ ಕೆಲಸ. ನೀವು ಟ್ರ್ಯಾಕಿಂಗ್ ಆಗಲಿ ಟ್ರೇಸಿಂಗ್ ಅಲ್ಲಿ ಮಾಡೋದಾದ್ರೆ ಪೊಲೀಸ್ ಅಧಿಕಾರಿ ಮಾಡಬೇಕು. ಕಳೆದ 25 ದಿನಗಳಿಂದ ಜಿಲ್ಲಾ ಆಡಳಿತವು ಸೋಂಕಿನ ನೈಜ ಮೂಲವನ್ನು ಹುಡುಕಲು ವಿಫಲರಾಗಿದ್ದಾರೆ. ಅವ್ರಿಗೆ ಸಾಧ್ಯವಾಗಲಿಲ್ಲ. ದೇ ಆರ್ ಟೋಟಲಿ ಫೇಲಿಯರ್.